ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ಟ್ರಾವೆಲಿಂಗ್ ಮಾಡ್ಲಿಕ್ಕಿಲ್ಲ, ಸಂಡೇ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ. ನಿನ್ನೆ ನನ್ನ ಮನೆಗೆ ಸಂಜೆ 6:30 ಅಂದೋಜಿಗೆ ಸಂಚಾರಿ ಯಕ್ಷಗಾನ ಅವರು ಬಂದಿದ್ರು. ಈ ಸಂಚಾರಿ ಯಕ್ಷಗಾನ ಯಾಕೆ ಮಾಡ್ತಾರೆ? ಯಕ್ಷಗಾನ ಕಲೆಯನ್ನು ಉಳಿಸಲಿಕ್ಕೆ ಮಾಡ್ತಾರೆ ಸಂಚಾರಿ ಯಕ್ಷಗಾನ. ಅದರ ವಿಡಿಯೋ ನೋಡಿ. ನಾನು ಆಲ್ರೆಡಿ ವಿಡಿಯೋ ತೆಗೆದಿದ್ದೇನೆ, ಅದು ಅಷ್ಟು ಕ್ಲಾರಿಟಿ ಇಲ್ಲ, ನಿಮಗೆ ಆಗ್ತೇನೆ ಆ ವಿಡಿಯೋ ನೋಡಿ. ಆದರೆ ಅದಕ್ಕೆ ವಾಯ್ಸ್ ಓವರ್ ಎಲ್ಲ ಕೊಡುದಿಲ್ಲ, ಡೈರೆಕ್ಟ್ ವಿಡಿಯೋ ಹಾಕ್ತೀನಿ. ಯಕ್ಷಗಾನ ಎಂಬುದು ಎಲ್ಲರಿಗೂ ಗೊತ್ತಿರುವುದು. ಎಲ್ಲೆಲ್ಲ ಯಕ್ಷಗಾನ ಇರ್ತದೆ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಆ ಏರಿಯಾದಲ್ಲಿ, ಮತ್ತೆ ಕೇರಳದಲ್ಲಿ, ಕಾಸರಗೋಡು ಜಿಲ್ಲೆಯಲ್ಲಿ ಯಕ್ಷಗಾನ ಇರ್ತದೆ. ಇದು ಯಾವ ಸೆಂಚುರಿಯಲ್ಲಿ ಸ್ಟಾರ್ಟ್ ಆದದ್ದು? ಗೂಗಲಲ್ಲಿ ನೋಡುವ ಸಿಕ್ಕಿದ್ದು 11ನೇ ಸೆಂಚುರಿಯಲ್ಲಿ ಯಕ್ಷಗಾನ ಸ್ಟಾರ್ಟ್ ಆಗಿದೆ. ಆದರೆ ನಾನು ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟದ್ದು. ನೀವು ಕೇಳ್ಬೋದು, ನೀನು ಎಷ್ಟು ಸತಿ ಯಕ್ಷಗಾನ ನೋಡಿದೆ ಅಂತ. ನಾನು ತುಂಬ ಸತಿ ಯಕ್ಷಗಾನ ನೋಡಿದ್ದೇನೆ, ಆದರೆ ಯಕ್ಷಗಾನ ತುಂಬ ಸತಿ ನೋಡಲಿಲ್ಲ. ಈಗ ಯಕ್ಷಗಾನ ಕೆಲವು ಏರಿಯಾದಲ್ಲಿ ಕಡಿಮೆ ಆಗಿದೆ. ಯಕ್ಷಗಾನ ಕಡಿಮೆ ಆಗಲಿಕ್ಕೆ ಬಾರದು, ಆದರೆ ಸಹ ನಾವು ಸಹ ನೋಡಬೇಕು, ನಾನು ಸಹ ನೋಡಬೇಕು. ನಾನು ತುಂಬ ಸತಿ ಯಕ್ಷಗಾನ ನೋಡಲಿಲ್ಲ, ನಾನು ಓಪನ್ ಆಗಿ ಹೇಳ್ತೇನೆ, ತುಂಬ ಸತಿ ಯಕ್ಷಗಾನ ನೋಡಲಿಲ್ಲ, ಡೈರೆಕ್ಟಾಗಿ ಹೇಳ್ತೇನೆ. ನನ್ನ ಕನ್ನಡ ಸ್ವಲ್ಪ ಆಚೆ ಈಚೆ ಆಗ್ಬೋದು. ಆದರೆ ನಾವು ಇವತ್ತು ನಿನ್ನೆ ನನ್ನ ಮನೆಗೆ ಬಂದ 6:30 ಅಂದಾಜಿಗೆ ಬಂದ ಯಕ್ಷಗಾನದ ಒಂದು ವಿಡಿಯೋ ಉಂಟು, ಅದನ್ನು ನೀವು ನೋಡಿ. ಕಂಡಾಗ ಆಶ್ಚರ್ಯಾಗಿ ಹೋಯ್ತೆ. ನಮ್ಮ ಪರಮ ಪಾವನವಾದಂತ ಈ ದ್ವಾರಕೆಯಲ್ಲಿ ನಿಮ್ಮಂತಹ ಹೆಣ್ಣು ಮಕ್ಕಳಿಗೆ ಸರಿಯಾದಂತಹ ಸ್ಥಾನಮಾನ ಕೊಟ್ಟವರು ಈ ಶ್ರೀಕೃಷ್ಣನಿದ್ದಾರೆ. ಆದ್ರೆ ನಾನು ಕೊಟ್ಟಂತಹ ಈ ಸ್ಥಾನಗಳಲ್ಲಿ ನಿಮಗೆ ಏನಾದ್ರೂ ಕೊರತೆ ಆಯ್ತಾ? ಈ ರೀತಿಯ ದುಗುಡ ಮಾನಸದಿಂದ ನೀನು ಬಂದಿದ್ದೀ ಅಂತಾದ್ರೆ ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಉಂಟು. ಹಾಗಂತ ನೀನು ಬರುವಾಗ ಒಬ್ಬಳೇ ಬರ್ಲಿಲ್ಲ, ಮಗನಾದ ಮನ್ಮಥನ ಕರೆ ತಂದಿದ್ದೀಯಲ್ಲ, ನಿನಗೆ ಏನು ಕೊರತೆ ಆಯ್ತು? ಈ ಯಕ್ಷಗಾನ ಒಂದು ಸಾಂಪ್ರದಾಯಿಕ ರಂಗಭೂಮಿಯಾಗಿದ್ದು, ಈ ತುಳುನಾಡು, ದಕ್ಷಿಣ ಕನ್ನಡ ಏರಿಯಾದಲ್ಲಿ ಇದನ್ನು ಆಟ ಅಂತಾರೆ. ಅವತ್ತೆಲ್ಲ ಆಟಕ್ಕೆ ಪೋಯಿ ಪಂಡು ಅಂತ. ಈಗ ಯಕ್ಷಗಾನ ಸ್ವಲ್ಪ ಕಡಿಮೆ ಆಗಿದೆ. ಈಗ ತಿಂಗಳಿಗೆ ಒಂದು 10 ದಿವಸ ಆದ್ರೆ ಆಯಿತು. ನಾನು ಯಕ್ಷಗಾನ ತುಂಬ ನೋಡಲಿಲ್ಲ, ಓಪನ್ ಆಗಿ ಹೇಳ್ತೇನೆ. ಆದರೆ ಯಕ್ಷಗಾನ ನಮ್ಮ ಏರಿಯಾದಲ್ಲಿ ಆಗ್ತದೆ, ನಾನು ತುಂಬ ಸತಿ ನೋಡಲಿಲ್ಲ, ಓಪನ್ ಆಗಿ ಹೇಳ್ತೇನೆ. ಯಕ್ಷಗಾನ ಒಂದು ಉಳಿಸಬೇಕು, ಅದೊಂದು ಕಲ್ಚರ್ ಫಾಲೋ ಮಾಡಬೇಕು ನಾವು. ಆದರೆ ಈ ಯಕ್ಷಗಾನ ಸಂಚಾರಿ ಯಕ್ಷಗಾನ ವಿಡಿಯೋವನ್ನು ನೀವು ನೋಡಿ. ನಾನು ನಿನ್ನೆ ತೆಗೆದಿದ್ದೇನೆ 2 ಕ್ಯಾರೆಕ್ಟರ್, 2 ಪಾತ್ರ, ಅದು ಕೃಷ್ಣ ಮತ್ತು ರುಕ್ಮಿಣಿ. ಅದರ ವಿಡಿಯೋ ನೋಡಿ ನೀವು. ಯಕ್ಷಗಾನದ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಇಟ್ಟಿದ್ದಾನೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ರಪ್ ಅಂತ ನಿಮಗೆ ವಿಡಿಯೋ ಬರ್ತದೆ. ಇದೊಂದು ಸಂಡೇ ಸ್ಪೆಷಲ್ ರೀತಿ ವಿಡಿಯೋ ಮಾಡಿದ್ದು ನಿಮಗೆ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್ ಹೇಳುತ್ತಾ ನಾಳೆ ನೋಡು ಗೈಸ್, ಬಾಯ್ ಬಾಯ್.